ಬೆಳ್ತಂಗಡಿ ಸೇವಾ ಭಾರತಿ ವತಿಯಿಂದ ಬೆನ್ನು ಮೂಳೆ ಮುರಿತಕ್ಕೆ ಒಳಗಾದವರಿಗೆ ಹಾಗೂ ದಿವ್ಯಾಂಗರಿಗೆ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಸುಮಾರು 65 ವಿಕಲಚೇತನರಿಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಕೋವಿಡ್ ಸಮಯದಲ್ಲಿ ಸೇವಾ ಭಾರತಿ ತಾಲೂಕಿನ ದಿವ್ಯಾಂಗರನ್ನ ಹುಡುಕಿ, ಅದರಲ್ಲೂ ಬೆನ್ನು ಮೂಳೆ ಮುರಿತಕ್ಕೆ ಒಳಗಾದವರನ್ನ ಹುಡುಕಿ ಅವರಿಗೆ ಆಹಾರ ಧಾನ್ಯ ಹಾಗೂ ಔಷಧಿ ಕಿಟ್ಗಳನ್ನು ವಿತರಿಸಿದ್ದಾರೆ. ಈ ಮೂಲಕ ಇದು ಸಮಾಜಕ್ಕೆ ಒಂದು ಮಾದರಿಯಾಗಿದೆ ಅಂತ ಹೇಳಿದರು. ಈ ವೇಳೆ ಸೇವಾ ಭಾರತಿ ಪ್ರಮುಖರು ಜೊತೆಗಿದ್ರು. ಈ ರೀತಿಯ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂತ ಒಂದು ಇಚ್ಛೆ ನನಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಇತ್ತು. ಇವತ್ತು ಎಂಡೋಸಲ್ಫಾನ್ ಪೀಡಿತ ಬಂಧುಗಳ ಜೊತೆಗೆ ಒಂದಷ್ಟು ಸೇವಾ ಚಟುವಟಿಕೆಗಳು, ಇವತ್ತು ಕೋವಿಡ್ನ ಸಂದರ್ಭದಲ್ಲೂ ನಾವು ಎಂಡೋ ಪೀಡಿತ ಬಂಧುಗಳಿಗೆ, ಅದರ ಜೊತೆ HIV ಪೇಷಂಟ್ಗಳು ನಮ್ಮ ತಾಲೂಕಿನಲ್ಲಿ ಒಂದು 45 ಜನ ಇದ್ದಾರೆ. ಅಂಥ ಪೇಷಂಟ್ಗಳ ಮಧ್ಯೆ ಅದೇ ರೀತಿ ಈ ರೀತಿಯ ಒಂದು ಬದುಕಿಗೆ ಅವರ ಬದುಕಿಗೆ ಸಾಕಾರ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಮ್ಮ ಪ್ರಾಮಾಣಿಕವಾಗಿ ಒಂದಷ್ಟು ಸೇವೆ ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಕೆಲಸವನ್ನು ವಿನಾಯಕರವರ ನೇತೃತ್ವದಲ್ಲಿ ಮಾಡಬೇಕಾದ್ರೆ ಖಂಡಿತ ನಾವು ಸಹ ನಿಮ್ಮ ಜೊತೆ ಇರ್ತೇವೆ ಅನ್ನುವಂಥ ದೃಷ್ಟಿಯಿಂದ ನಮ್ಮದೊಂದು ಪುಟ್ಟ ಭಾಗ ಅಷ್ಟೇ. ನಿಮ್ಮದು ಈ ದಿವ್ಯಾಂಗರ ಮಧ್ಯದಲ್ಲಿ ನಿಮ್ಮ ಓಡಾಟ ಮತ್ತು ಸೇವಾ ಭಾರತೀಯ ಮೂಲಕ ಅತ್ಯಂತ ದೊಡ್ಡ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ನಡೀತಕ್ಕಂಥದ್ದು. ಖಂಡಿತ ನೀವೇನು ಸರ್ಕಾರದ ಮುಂದೆ ದಿವ್ಯಾಂಗರ ಬಗ್ಗೆ ಮಾತಾಡಬೇಕೆನ್ನುವಂಥ ಮಾತನ್ನು ಹೇಳಿರಿ. ಮುಂದಿನ ಅಧಿವೇಶನಗಳ ಸಂದರ್ಭದಲ್ಲಿ ಅದರ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ನಿಮ್ಮ ಯೋಜನೆಗಳಿದೆ ಅನ್ನುವಂಥದ್ದನ್ನು ನಮ್ಗೆ ಕೊಡಿ. ಖಂಡಿತ ನಾವೊಂದು ಎಲ್ಲ ಶಾಸಕರನ್ನು ಒಟ್ಟು ಸೇರಿಸಿಕೊಂಡು ಅದ್ರ ಬಗ್ಗೆ ಸದನದಲ್ಲಿ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳಿ.